presentation under enchande ಪ್ರೆಸೆಂಟೇಷನ್ ನಾನು ವಿಡಿಯೋ ಕನ್ನಡದಲ್ಲಿ ಕೂಡ ಮಾಡುತ್ತಿದ್ದೀನಿ. ಯಾಕಂದರೆ ಕನ್ನಡ ಕಲಿತಿದ್ದೀನಿ. ಮುಂದಿನ ವಾರದಲ್ಲಿ ನಮ್ಮ ಪರೀಕ್ಷೆ ಇದೆ. ಸಿಕ್ಕಾಪಟ್ಟ ಕಷ್ಟ ಇದೆ. ಸ್ವಲ್ಪ ಕಷ್ಟ ಇದೆ, ಓದಬೇಕು. TA ಗ್ರೇಡಿಂಗ್ ಚೆನ್ನಾಗಿ ಮಾಡಲ್ಲ. ಅಂಚ ಮಾತಾಡ ಸೋಮಲು ಇನ್ನಿತ ಕ್ಲಾಸ್ ಮುಗಿತಂಡೆ ಒಕ್ಕ ಇನಿ ಸೂರತ ಕ್ಲಾಸ್ what we do presentation ande enchande ಪ್ರೆಸೆಂಟೇಷನ್ pidai oka info patrga Northeastern University enchande shokundu first semester oka dar motamlar mulpa ಎಲ್ಲರ ಜತ್ತೊಂದಿಲ್ಲ. pidai dite au in a classroom ini bag yan wapas pira parpa konda anonji class undu ಇವತ್ತು ನಾನು ವಿಡಿಯೋ ಕನ್ನಡದಲ್ಲಿ ಕೂಡ ಮಾಡುತ್ತಿದ್ದೀನಿ. ಯಾಕಂದರೆ ಕನ್ನಡ ಕಲಿತಿದ್ದೀನಿ. ಮತ್ತು ನನ್ನ ಫ್ರೆಂಡ್ ರಕ್ಷಿತಾ ಬಿಗ್ ಬಾಸ್ ಮಾಡುತ್ತಾರೆ. ಅದರಿಂದ ರಕ್ಷಿತಾಗೆ ಎಲ್ಲ ಸಪೋರ್ಟ್ ಮಾಡಿ ಜಿಯೋ ಹಾಟ್ಸ್ಟಾರ್ನಲ್ಲಿ ವೋಟ್ ಮಾಡಿ ಅಮೇರಿಕರಿಂದ ಸಹಾಯ ಸಪೋರ್ಟ್ ಮಾಡ್ತಿದ್ದೀನಿ. ಅದೇ ನೀವು ಕೂಡ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ 6 ಗಂಟೆ ಇದೆ. ನನ್ನ 2ನೇ ಕ್ಲಾಸ್ ಇಂದು ಮತ್ತು ಶುರು ಬೇಗ ಶುರು ಆಗ್ತಿದೆ. ಆಗಿಲ್ಲ ಪ್ರೊಫೆಸರ್ ಬಂದಿಲ್ಲ. ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ 1 ನಿಮಿಷ ಇದೆ, ಬರಬೇಕು. ಹೌದು 10 ನಿಮಿಷ ಆದಮೇಲೆ ನಮ್ಮ ಹೊರಗೆ ಹೋಗ್ತಿದ್ದೀವಿ. ಹೋಗ್ಬೇಕು. 10 ನಿಮಿಷ ಹೋಗಿಲ್ಲ ಅಂತಂದ್ರೆ ಹೊರಗೆ ಹೋಗ್ಬೇಕು. So wait and see. We'll see. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಹೊರಗೆ. what do I even say? ತುಂಬಾ ಚಳಿ ಇದೆ ಹೊರಗಡೆ. ಹೌದು 0 degrees Celsius. So it's insane. ಇವಾಗ ಬಂದರು Sammy Dragman. 15.2 followers. We should start making more content and earn money. I'll try. Yeah. ಇವಾಗನೇ ಮಾಡ್ತಿದ್ದೀನಿ. ಪ್ರೊಫೆಸರ್ ಈಗ ಬಂದರು ಹೋಗಿದ್ರು. ಪ್ರೊಫೆಸರ್ ಬಂದರು ಹೋದರು. ವಾಶ್ರೂಮ್ ಹೋಗಿದ್ದಾರೆ ಅನ್ಸುತ್ತೆ. ಮತ್ತೆ ಮುಂದಿನ ವಾರದಲ್ಲಿ ನಮ್ಮ ಪರೀಕ್ಷೆ ಇದೆ. ಸಿಕ್ಕಾಪಟ್ಟ ಕಷ್ಟ ಇದೆ. ಸ್ವಲ್ಪ ಕಷ್ಟ ಇದೆ, ಓದಬೇಕು. ಪ್ರೊಫೆಸರ್ ಕಲ್ಸಕ್ ಬರಲ್ಲ, ಅವ್ನು ಸರಿಯಾಗಿ ಕಲ್ಸಲ್ಲ. TA ಗ್ರೇಡಿಂಗ್ ಚೆನ್ನಾಗಿ ಮಾಡಲ್ಲ. ಬೇರೆ ಕ್ಲಾಸ್ ಸಿಗುತ್ತೆ. ಪ್ರೊಫೆಸರ್ ಈಗ ಬಂದರು. Approach to like find your own way of doing it is when you're solving questions like sample tests or textbook questions. As if it's a very huge break. ನಾವು ಕೆಳಗೆ ಹೋಗೋಣ. ಬನ್ನಿ ಸರ್, ಹೋಗೋಣ ಕೆಳಗಡೆ. 10 ನಿಮಿಷ. ಏನು ತಿನ್ಬೇಕಾ? ತಿನ್ನೋಣ ಬನ್ನಿ. ಏನಾದ್ರು ಡಂಕಿನಲ್ಲಿ. It's gonna close, so bro, everybody's so guys, ಹೆಂಗಿದ್ದೀರಾ? He's my good friend. ನೀವು ಹೆಂಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. My good friend Samuel. You have to support him, okay? Speak Kannada. ಕನ್ನಡ ಮಾತಾಡಿ. ಮತ್ತೆ where our friend Rishabh? Where'd he go? Rishabh ಗೊತ್ತಿಲ್ಲ. Maybe he's like coming. Yeah, he's coming. ಬಂದ್ರು. Tipali. Oh, good. Yeah. Yeah. It was Christmas.
ಕ್ರಿಸ್ಮಸ್ ಹಬ್ಬದ ದೀಪ ಕಾಣಿಸ್ತಿದೆ. ಡೆಕೋರೇಷನ್ಸ್ ಫಾರ್ ದ ಕ್ರಿಸ್ಮಸ್. ಡೆಕೋರೇಷನ್ಸ್ ಫಾರ್ ಕ್ರಿಸ್ಮಸ್. ಲಾಸ್ಟ್ ಅಟೆಂಡೆನ್ಸ್ 10 ನಿಮಿಷದಲ್ಲಿದೆ. ನಾವು ಮಿಸ್ ಮಾಡ್ತೀವಿ. 5 ನಿಮಿಷದಲ್ಲಿ 5 ನಿಮಿಷದಲ್ಲಿದೆ. ಆದರೆ ಕುಕಿ ಇಂಪಾರ್ಟೆಂಟ್ ಇದೆ. ಪ್ರಯಾರಿಟೀಸ್. ನಮ್ಮ ಪ್ರಯಾರಿಟೀಸ್ ಕುಕೀಸ್ ಉಂಟು. ಚಳಿ ಇದೆಯಾ? ತುಂಬಾ ಚಳಿ ಇದೆ. 0 ಡಿಗ್ರೀಸ್ ಅಲ್ಲ. ನಮ್ಮ ಉತ್ತರ ಕರ್ನಾಟಕ ಗೆಳೆಯ ರಿಷಬ್. Yeah, so this is like unusual weather for Rishabh. Yeah. There's no place like oh yeah, where I come from, ನಾನು ಎಲ್ಲಿಂದ ಬರ್ತೀನಿ ಅಲ್ಲಿ 32 degrees Celsius ಇರುತ್ತೆ. So this is -32 for me. No, I'm from Belgaum. Oh, Bangalore full ಚಳಿ ಅಂತ ಇವಾಗ. फिर अभी हम लोग गए थे ना, मैं उधर भी मैंने ವಾಪಸ್ ಬರ್ತಿದ್ವಿ. ಕುಕಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅಟೆಂಡೆನ್ಸ್ ಮಿಸ್ ಆದ್ರೂ ಪರವಾಗಿಲ್ಲ, ಕುಕಿ ಚೆನ್ನಾಗಿತ್ತು. ಇಲ್ಲ ಅಟೆಂಡೆನ್ಸ್ ಮಿಸ್ ಆಗಬಾರ್ದು. 4% ಇದೆ ಅಟೆಂಡೆನ್ಸ್ಗೆ. 30 seconds. My computer is off. ಕ್ಲಾಸ್ ಮುಗಿತಿದೆ. ಹೇಗಿತ್ತು? ಕ್ಲಾಸ್ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಡೇ ಚೆನ್ನಾಗಿಲ್ಲ. ನನ್ನ ಪ್ರಕಾರ ಐ ಡಿಂಟ್ ಪೇ ಅಟೆನ್ಷನ್, ಏನೂ ಅರ್ಥ ಆಗಿಲ್ಲ. ಬಟ್ ಇಟ್ ವಾಸ್ ಲೈಕ್ ಓಕೆ. ಐ ವಾಸ್ ಲೈಕ್ ಏನಂತಾರೆ, ಫೋನ್ ನೋಡ್ತಾ ಇದ್ದೆ ನಾನು. ಪರೀಕ್ಷೆ ಪ್ರಿಪ್ರೇಷನ್ ತುಂಬ ಪ್ರಯತ್ನ ಮಾಡಬೇಕು. ಆದರೆ ಇವಾಗ ಹಿಂಗೆ ಭಾಳಷ್ಟು ನಿದ್ದೆ ಬರುತ್ತೆ. ಈ ಸಬ್ಜೆಕ್ಟ್ ಎಷ್ಟೇ ಓದಿದ್ರು ಮಾರ್ಕ್ಸ್ ಬರಲ್ಲ, TI ಮಾರ್ಕ್ಸ್ ಕೊಡಲ್ಲ. ಸೊ ಕಷ್ಟ ಸಬ್ಜೆಕ್ಟ್, ತುಂಬ ಕಷ್ಟ ಸಬ್ಜೆಕ್ಟ್. ಅಟೆಂಡೆನ್ಸ್ ಮಿಸ್ ಆಗಿತ್ತು, ಅಟೆಂಡೆನ್ಸ್ ಕೊಟ್ಟರು. ಸೊ ಅದೇ ಮಾಡ್ತಿದ್ದೆ. ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀನಿ. ತುಂಬ ಚಳಿ ಆಗಿದೆ. ಹೊರಗೆ ನನ್ನ ಕೋಟ್ ಮಾಡಬೇಕು.